ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಮೂಲಂಗಿ ಹಸಿ ಸಲಾಡ್ ಮಾಡ್ತಾ ಇದ್ದೇನೆ. ಅದಕ್ಕೆ ಈಗ ಸ್ವಲ್ಪ ಹುರ್ಕೊಳ್ಳಿಕ್ಕುಂಟು, ಸ್ವಲ್ಪ ರುಬ್ಬಿ ಹಾಕ್ಕೊಳ್ಳಿಕ್ಕುಂಟು. ಅದಕ್ಕೆ 10 ಕಾಳು ಮೆಣಸು ಹಾಕ್ತಿದ್ದೇನೆ. ಶೇಂಗಾ ಬೀಜ 2 ಸ್ಪೂನ್ ಹಾಕ್ಕೊಳ್ತಿದ್ದೇನೆ. ಅದು ಕೂಡ ಎಣ್ಣೆ ಹಾಕದೇನೆ ಹುರ್ಕೊಳ್ಬೇಕು. ಈಗ ಎಳ್ಳು ಹಾಕ್ಕೊಳ್ತೇನೆ. ಈಗ ಕಡಲೆಬೇಳೆ ಹಾಕ್ಕೊಳ್ತಿದ್ದೇನೆ. ನೋಡಿ, ಇಷ್ಟಾದರೆ ಸಾಕು. ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ. ಅದಕ್ಕೆ 2 ಕಾಯಿ ಮೆಣಸನ್ನು ಈಗ ಕಟ್ ಮಾಡಿ ಹಾಕ್ತೇನೆ. ಮೂಲಂಗಿನ ಹಾಕ್ಕೊಳ್ತೇನೆ ಅರ್ಧ. ಈಗ ಇದು ರುಬ್ಬಿಕೊಂಡಾಗಿದೆ. ಮಸಾಲೆ ಎಲ್ಲ ಹಾಕಿ ರುಬ್ಬಿಕೊಂಡಿದ್ದೇನೆ. ಇದಕ್ಕೆ ಅರ್ಧ ಇಂಚು ಶುಂಠಿ ಹಾಕಿದ್ದೇನೆ, ಹಸಿ ಶುಂಠಿ. ಇದಕ್ಕೆ ನೀರುಳ್ಳಿ ಉದ್ದನೆ ಕಟ್ ಮಾಡಿಕೊಂಡದ್ದು 1 ನೀರುಳ್ಳಿ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಟೊಮೆಟೊ, ಮತ್ತು ಇದು ಮೂಲಂಗಿ. ಇದು ಹಸಿ ಮೂಲಂಗಿ, ನಾವು ಬೇಯಿಸ್ಕೊಳ್ಳಿಲ್ಲ. ಹಾಗೆ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಒಟ್ಟು 1 ಮೂಲಂಗಿದು ಮಾಡಿದ್ದೇನೆ. ಅರ್ಧ ಮೂಲಂಗಿ ಈಗ ನಾವು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೇವೆ. ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗೋದಿಲ್ಲ ಅದು. ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗೋದಿಲ್ಲ, ಅದಕ್ಕೋಸ್ಕರ ದೊಡ್ಡದು ಕಟ್ ಮಾಡಿದ್ದು. ನಿಮಗೆ ದೊಡ್ಡದು ಇಷ್ಟ ಇಲ್ಲ ಅಂದರೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಬೋದು. ಈಗ ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ, ನೋಡ್ಕೊಂಡು ಹಾಕ್ಕೊಳ್ಳುವ. ಹಸಿಗೆಲ್ಲ ಜಾಸ್ತಿ ಆಗೋದು ಬೇಗ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವು ಇದಕ್ಕೆ ತೆಂಗಿನಕಾಯಿ ಹಾಕಲಿಲ್ಲ. ಹಸಿ ಸಲಾಡ್ ಈಗ ರೆಡಿ ಆಯಿತು. ಹಸಿ ಸಲಾಡ್ ರೆಡಿ ಆಯಿತು. ಈಗ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಗೊತ್ತುಂಟು, ನಾನು ಮಾಡಿದ್ದೇನೆ, ಹಾಗಾಗಿ ಚೆನ್ನಾಗಿರುತ್ತೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.